ದರವನ್ನು ನಿಗದಿಪಡಿಸಿದ್ರು. ಯಾಕಂತ ಕೇಳಿದಾಗ ಅವರು ಹೇಳಿದ್ದಾರೆ ನಮಗೆ ಜಾಗ ಖರೀದಿ ಮಾಡಲಿಕ್ಕೆ ಅಂತ. ತುಳುನಾಡಿನ ಈ ಒಂದು ದೈವಾರಾಧನೆಯ ಒಂದು ಇದರಲ್ಲಿ ತುಳುನಾಡಿನಲ್ಲಿ ಎಲ್ಲಿ ಸಹ ಹಣ ಕೊಟ್ಟು ದೈವಕ್ಕೆ ನಾವು ಹಣ ಕೊಟ್ಟು ಜಾಗ ಪರ್ಚೇಸ್ ಮಾಡಿದ ಅಂತ ಇಲ್ಲ. ದೈವಕ್ಕೆ ಒಂದು ಸಾನ್ನಿಧ್ಯ ಬೇಕಂದರೆ ಅದು ಆ ಮನುಷ್ಯನಿಗೆ ತಿಳುವಳಿಕೆ ಕೊಟ್ಟು ಜ್ಞಾನಶಕ್ತಿ ಕೊಟ್ಟು ತನ್ನಂತಾನಾಗಿ ಬಿಟ್ಟು ಕೊಟ್ಟದ್ದು ಹಿಸ್ಟ್ರಿಯಲ್ಲಿ ಇರುವುದು. ಎಲ್ಲಿ ಸಹ ನಾವು ಒಂದು ಮಾರಾಟವಾಗ್ತಿದೆ ನಮ್ಮ ದೈವಾರಾಧನೆ. ಇದಕ್ಕೆಲ್ಲ ನೇರ ಹೊಣೆ ಯಾರು ಹೇಳಿದರೆ, ಈಗ ನೀವು ನೋಡಿರ್ಬೋದು, ಒಂದು ಮೂವಿ ಎಲ್ಲ ಬಂದಿದೆ, ಎಲ್ಲ ಮೂವಿ ಬಂದಿದೆ, ಕೆಲವು ಮೂವಿ ಬಂದಿದೆ ದೈವದ ಬಗ್ಗೆ. ಆ ಮೂವಿ ಅವರು ಯಾರಿದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಒಂದು. ಮತ್ತೊಂದು ಒಂದೊಂದು ಮೂವಿ ರೆಡಿ ಆಗ್ತಿದೆ, ಕರಿಯೈದ ಕರಿಯಜ್ಜ ಅಂತ. ಅವರಿಗೆ ಸಹ ಈಗ ಒಂದು ಕೇಸ್ ರೆಡಿ ಮಾಡಿದ್ದೇವೆ ನಾವು ದೈವನಿಂದ. ಸಾರ್ಲಪಟ್ಟದ ಅಜ್ಜನೇ ಇಲ್ಲಿ ನೆಲೆಯೂರಿದ ಅಲ್ಲದೆ ಬೇರೆ ಯಾವ ಕಡೆಯಲ್ಲಿ ಈ ಅಜ್ಜನ ಈ ಕಟ್ಟಿನ ಪ್ರಕಾರ ಆಗುವುದಿಲ್ಲ. ಆದರೆ ಇಲ್ಲಿಂದ ಯಾರೂ ಅಜ್ಜನು ಬೇರೆ ರೂಪದಲ್ಲಿ ಕೊಂಡು ಹೋಗುವುದು ಅದು ಏನೂ ಇರುವುದಿಲ್ಲ. ಅಜ್ಜ ಬಿಡುವುದಿಲ್ಲ. ಅಜ್ಜ ಕಾಯ ರೂಪದಲ್ಲಿ ಬಂದು ಮಾಯ ರೂಪದಲ್ಲಿ ಇಲ್ಲಿ ನೆಲೆಯೂರಿಸಿದಾಗ ನಮ್ಮ ಒಂದು ದೈವಾರಾಧನೆಯಲ್ಲಿ ಒಂದು 16 ಕಟ್ಲೆ ಅಂತ ಉಂಟು. ಆ ಕಟ್ಲೆ ತುಳುನಾಡಿನ ಜನರಿಗೆ ಬಿಟ್ಟು ಬೇರೆಯವರಿಗೆ ಯಾರಿಗೆ ಅದು ಬರುವುದಿಲ್ಲ. ಅಜ್ಜನಿಗೆ ಅದರದೇ ಆದ ಒಂದು ಜಾತಿ ಕಟ್ಟಿನಂಥ ಕುಲ ಅಂತ ಇದೆ. ಈ ನಮ್ಮ ತುಳುನಾಡಿನಾದ್ಯಂತ ಏನಂದರೆ ಒಂದೊಂದು ದೈವ ಮೂಲದಿಂದ ಕೋರ್ದಬ್ಬು ಆಗಲಿ, ಬೆಲಟಜ್ಜ ತಂಗಡಿ ಆಗಲಿ, ಕೋಟಿ ಚೆನ್ನಯ್ಯರಾಗಲಿ, ಹಾಗೆಯೇ ಕೊರಗಜ್ಜ ಆಗಲಿ, ಇಂಥದೇ ಒಂದು ಜಾತಿ ವರ್ಗಕ್ಕೆ ಸೇರಿದಂಥ ದೈವಗಳಿವು. ನೀವು ಮೈಸೂರಾಗಲಿ, ಬೆಂಗಳೂರಾಗಲಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಎಲ್ಲೇ ತುಳುನಾಡು ಬಿಟ್ಟು ಯಾವ ಜಾಗದಲ್ಲೂ ಕೂಡ ಅಜ್ಜ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ಇದು 100ಕ್ಕೆ 100% ಖಂಡಿತ ಖಂಡಿತ ಖಂಡಿತ. ನಮ್ಮ ಪುತ್ತಾರಿನಲ್ಲಿ ಕೊರಗತನೆಜ್ಜ ಎಂಬ ಮಾಯ ಆಗಿ ಕಾಯ ಹೋಗಿ ಮಾಯ ಆಗಿ ಮಾಯ ರೂಪದಲ್ಲಿ ನಮ್ಮ ಪಂಜಂತಾಯ ದೇವಗೆ ಸಿಕ್ಕಿ ಈ 7 ಕಟ್ಟೆ 7 ಕೋಲ 7 ಜಾಗ ನೆನೆಸಿಕೊಂಡು ಕಾಡಿನಲ್ಲಿ ಕೋಲ ಊರಿನಲ್ಲಿ ಅಡಿಗೆ ಮಾಡಿ ಕೊರಗಜ್ಜನಿಗೆ ದೈವ ಪಂಜಂತಾಯ ದೇವ ಅಪ್ಪನೆ ಕೊಟ್ಟ ಪ್ರಕಾರ ಇಲ್ಲಿ ನಡೆಯುತ್ತಾ ಬರ್ತಾಯಿದೆ. ಇದು ಮುಂಚಿನಿಂದಲೂ ಕಾಲದಿಂದಲೂ ಹೀಗೇ ನಡೆಯುತ್ತಾ ಬರ್ತಾಯಿದ್ದು, ಇನ್ನೂ ಹಾಗೆಯೇ ನಡೀತಾ ಇದೆ. ಸಾವಿರಾರು ಭಕ್ತರು ಎಲ್ಲೆಲ್ಲಿಂದ ಭಕ್ತರು ಇಲ್ಲೇ ಬಂದು ಅವರವರ ಮನಪೂರ್ವಕ ಪ್ರಾರ್ಥನೆ ಮಾಡಿದ್ದನ್ನು ಅಜ್ಜ ನೆರವೇರಿಸಿಕೊಡ್ತಾನೆ. ಇದು ಸಾರ್ಲಪಟ್ಟದ ಅಜ್ಜನೇ ಇಲ್ಲಿ ನೆಲೆಯೂರಿದ ಅಲ್ಲದೆ ಬೇರೆ ಯಾವ ಕಡೆಯಲ್ಲಿ ಈ ಅಜ್ಜನ ಈ ಕಟ್ಟಿನ ಪ್ರಕಾರ ಆಗುವುದಿಲ್ಲ. ಆದರೆ ಇಲ್ಲಿಂದ ಯಾರೂ ಅಜ್ಜನು ಬೇರೆ ರೂಪದಲ್ಲಿ ಕೊಂಡು ಹೋಗುವುದು ಅದು ಏನೂ ಇರುವುದಿಲ್ಲ. ಅಜ್ಜ ಬಿಡುವುದಿಲ್ಲ. ಅಜ್ಜ ಕಾಯ ರೂಪದಲ್ಲಿ ಬಂದು ಮಾಯ ರೂಪದಲ್ಲಿ ಇಲ್ಲಿ ನೆಲೆಯೂರಿಸಿದಾಗ ಅಜ್ಜ ಶ್ರೀ ಕೊರಗತನೆಜ್ಜ ಪಂಜಂತಾಯ ಬಂಟನಿಗೆ ಸಿಕ್ಕಿ ಪಂಜಂತಾಯ ಬಂಟ ದೈವ 7 ಜಾಗ 7 ಕಟ್ಟೆ ಕೊಟ್ಟು ಹೊರ ನೀಡಿದ್ದೇನೆಂದರೆ ಊರಿನಲ್ಲಿ ಅಟಿಲಾಗಿ ಅಡಿಗೆಯಾಗಿ ಕಾಡಿನಲ್ಲಿ ಸೇವೆ ಕೊಡ್ತೇನೆ. ಕತ್ತಲೆ ರೂಪದಲ್ಲಿ ಕೋಲ, ಬೇರೆ ಯಾವ ರೀತಿಯಲ್ಲಿ ಇದು ವ್ಯವಸ್ಥೆ ಇಲ್ಲ. ಇಲ್ಲಿ ಖಾಲಿ ಬೀಡ ಶರಾಬು ಸೇಂದಿ ಇಡುವುದಲ್ಲದೆ ಬೇರೆ ಅಂಥ ಅರಿಕೆ ಕೊಡುವುದು ಸಹ ಇಲ್ಲ. ಅಜ್ಜನಿಗೆ ಅದೇ ಸಾಕು ಎಂಬ ಮುಂಚಿನ ಮಾತಿನೊಂದಿಗೆ ಇವತ್ತು ಸಹ ನಡೆದು ಬಂದಿತ್ತೆ. ಹಾಗೆಯೇ ನಡೆಯುತ್ತಾ ಮುಂದಕ್ಕೆ ಹೋಗಬೇಕೆಂದು ನಾನು ಕೇಳಿದೆ. ನಮಸ್ತೆ. ತುಳುನಾಡಿನ ಸಮಸ್ತ ದೈವ ಬಾಂಧವರಿಗೆ ನಾವೇನು ವಿನಂತಿ ಮಾಡೋದಂದರೆ, ನಮ್ಮ ತುಳುನಾಡಿನ ದೈವವನ್ನು ಈಗ ಮೈಸೂರಿನಲ್ಲಿ ಹೋಗಿ, ಮೈಸೂರಾಗಿರ್ಬೋದು, ಹಾವೇರಿ, ಬಳ್ಳಾರಿ, ಹುಬ್ಬಳ್ಳಿ ಕೆಲವು ಕಡೆ ನಂಬ್ತಿದ್ದಾರೆ. ನಂಬುವುದಕ್ಕೆ ನಮ್ಮದು ಯಾವುದು ಆಕ್ಷೇಪಣೆ ಇಲ್ಲ. ನಂಬಿ ನಮ್ಮ ಒಂದು ದೈವಾರಾಧನೆಯಲ್ಲಿ ಒಂದು 16 ಕಟ್ಲೆ ಅಂತ ಉಂಟು. ಆ ಕಟ್ಲೆ ತುಳುನಾಡಿನ ಜನರಿಗೆ ಬಿಟ್ಟು ಬೇರೆಯವರಿಗೆ ಯಾರಿಗೆ ಅದು ಬರುವುದಿಲ್ಲ. ನಮ್ಮ ಅಂದರೆ ತಲತಲಾಂತರ ಬಂದಾದ ಕಲೆ, ನಮ್ಮದು ದೈವಿಕ ಕಲೆ ಅದು. ಅದು ಹಾಗೆ ಅಲ್ಲಿ ಆಡಂಬರ ಆಗ್ತಿದೆ, ಮತ್ತೊಂದು ಮಾರಾಟವಾಗ್ತಿದೆ ನಮ್ಮ ದೈವಾರಾಧನೆ. ಇದಕ್ಕೆಲ್ಲ ನೇರ ಹೊಣೆ ಯಾರು ಹೇಳಿದರೆ, ಈಗ ನೀವು ನೋಡಿರ್ಬೋದು, ಒಂದು ಮೂವಿ ಎಲ್ಲ ಬಂದಿದೆ, ಎಲ್ಲ ಮೂವಿ ಬಂದಿದೆ, ಕೆಲವು ಮೂವಿ ಬಂದಿದೆ ದೈವದ ಬಗ್ಗೆ. ಆ ಮೂವಿ ಅವರು ಯಾರಿದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಒಂದು. ಮತ್ತೊಂದು ಒಂದೊಂದು ಮೂವಿ ರೆಡಿ ಆಗ್ತಿದೆ, ಕರಿಯೈದ ಕರಿಯಜ್ಜ ಅಂತ. ಅವರಿಗೆ ಸಹ ಈಗ ಒಂದು ಕೇಸ್ ರೆಡಿ ಮಾಡಿದ್ದೇವೆ ನಾವು ದೈವನಿಂದನ ಬಗ್ಗೆ ಕೇಸ್ ರೆಡಿ ಮಾಡ್ತಿದ್ದೇವೆ. ಮತ್ತೊಂದು ನಮ್ಮ ತುಳುನಾಡಿನ ಎಲ್ಲ ಪೇಜ್ಗಳು ದೈವದ ಹೆಸರನ್ನು ಯೂಸ್ ಮಾಡಿ ಫಾಲೋವರ್ಸ್ ಮಾಡ್ತಿದೆ. ಈ ದೈವನಿಂದನೇ ಆಗುವಾಗ ಒಂದೇ ಒಂದು ಪೇಜಿನವರು ಮುಂದೆ ಸಪೋರ್ಟಿಗೆ ಬರುವುದಿಲ್ಲ. ಈ ದೈವದ ಕಾಲದಲ್ಲಿ ಈ ದೈವಾರಾಧನೆ ಅಂತ್ಯಗೊಳ್ಳಿಕ್ಕೆ ಕಾರಣ ನಮ್ಮ ತುಳುವರ, ಮೂಲ ಕಾರಣ ತುಳುವರು ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು.
ಒಂದು ಉದಾಹರಣೆಗೆ ಬ್ಯಾಂಗ್ಳೂರಿನವರ ಕರಗವನ್ನು ನಾವು ತುಳುನಾಡಿನವರು ಯಾರು ಮಾಡಲಿಕ್ಕೆ ಹೋಗೋದಿಲ್ಲ, ಅಂದರೆ ಅಷ್ಟು ಭಯಭಕ್ತಿ ಉಂಟು ನಮಗೆ. ಆ ಭಯಭಕ್ತಿ ಈ ದಿನ ಮೊಬೈಲ್ನಲ್ಲಿ ಬಂದು ಆ ಮೈಸೂರಿನವರು ಮಾಡಲಿಕ್ಕೆ ಪ್ರೇರೇಪಣೆ ಅಂತ ನಾವು ಈ ತುಳುನಾಡಿಗೆ ಈ ಮೂಲಕ ತಿಳಿಸಿದ್ದೇವೆ. ಅದರ ಬಗ್ಗೆ ನೇರವಾಗಿ ಹೇಳಬೇಕಾದ್ರೆ ಎಷ್ಟು ಈ ಅಜ್ಜನ ಕಟ್ಟೆಯೆಲ್ಲ ಆಗಿವೆ ಅವರಿಗೆಲ್ಲ ನೇರವಾಗಿ ಹೇಳಿದರೆ ಆದಷ್ಟು ಬೇಗ ನಮ್ಮ ದೈವದ ಆರಾಧನೆ ನಿಲ್ಲಿಸಬೇಕಲ್ಲಿ. ನಿಲ್ಲಿಸದಿದ್ದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತಿದ್ದೇವೆ. ಎಲ್ಲರಿಗೆ ಫಿಲ್ಮ್ ಆಗಿರ್ಬೋದು, ಯಾರು ಪೋಸ್ಟ್ ಎಲ್ಲ ಹಾಕ್ತಾರೆ ದೈವದ ಬಗ್ಗೆ, ಅವರಿಗೆಲ್ಲ ಒಂದು ಕಾನೂನು ರೀತಿಯಲ್ಲಿ ದೈವ ನಿಂದನೆ ಕೇಸ್ ಹಾಕಿ ನಮ್ಮ ಸಂಘಟನೆ ಮುಖಾಂತರ ಈಗ ಎಲ್ಲ ಕಾನೂನು ರೀತಿಯಾಗಿ ತಯಾರು ಮಾಡಿದ್ದೇವೆ ನಾವು. ಇಲ್ಲಿ ಈಗ ಅಜ್ಜನಲ್ಲಿ ಪ್ರಾರ್ಥನೆಯನ್ನು ಕೂಡ ಅದೇ ಮಾಡಿದ್ದು. ನಮ್ಮದ್ರಿಂದ ಎಷ್ಟಾಗ್ತದೆ ಅಷ್ಟು ಕಾನೂನು ರೀತಿಯಾಗಿ ನಾವು ಕೈಗೊಳ್ತೇವೆ. ಮುಂದೆ ಅದಕ್ಕೆ ಉತ್ತರ ನಮಗೆ ಅಜ್ಜ ಕೊಡ್ತಾರೆ ಎಲ್ಲರಿಗೆ. ನಮಸ್ತೆ, ನಾನು ಮೈಸೂರು ಪರವಾಗಿ ಮಾತಾಡ್ತಾ ಇದ್ದೀನಿ. ಮೈಸೂರಲ್ಲಿ ನಡೀತಿರೋ ಈಗಿನ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೈಸೂರಲ್ಲಿ ಯಾವುದೇ ಕಾರಣಕ್ಕೂ ಮೈಸೂರಾಗಲಿ ಎಲ್ಲೇ ಆಗಲಿ ನಮ್ಮ ತುಳುನಾಡಿನ ದೈವ ಎಲ್ಲೂ ಹೋಗಲಿ ಸ್ಥಾಪನೆ ಆಗಲಿಕ್ಕೆ ಇಲ್ಲ. ಯಾರೇ ಜನ ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು ದಯವಿಟ್ಟು ಏನೇ ಇದ್ರೂ ಕುರ್ತಾರಿಗೆ ಬನ್ನಿ, ಅಜ್ಜನ ದರ್ಶನ ಮಾಡಿ. ನೀವು ಮೈಸೂರಾಗಲಿ, ಬೆಂಗಳೂರಾಗಲಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಎಲ್ಲೇ ತುಳುನಾಡು ಬಿಟ್ಟು ಯಾವ ಜಾಗದಲ್ಲೂ ಕೂಡ ಅಜ್ಜ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ಇದು 100% ಖಂಡಿತ ಖಂಡಿತ ಖಂಡಿತ. ಯಾವುದೇ ಕಾರಣಕ್ಕೂ ನೀವು ಹೋಗಿ ಮೊರೆ ಹೋಗೋಕ್ಕಂತೂ ಹೋಗಬೇಡಿ. ಅಲ್ಲಿ ಏನೇನು ನಡೀತಾ ಇದೆ, ದಂಧೆಗಳೆಲ್ಲ ಏನು ನಡೀತಾ ಇದೆ ಅದನ್ನು ಬಿಸ್ನೆಸ್ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ. ಆ ಜಾಗ ವಿಷಯದಾಗಲಿ ಅವರವರ ಸ್ವಇಚ್ಛೆಗೆ ಅವರವರ ಅನುಕೂಲಕ್ಕೆ ತಕ್ಕಂಗೆ ಅದನ್ನು ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ನನ್ನ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾವುದಕ್ಕೂ ಮೂಢನಂಬಿಕೆಗೆ ಮೊರೆ ಹೋಗಬೇಡಿ. ಇದನ್ನು ನಾವು ಅಂತ್ಯ ಮಾಡಬೇಕು. ಮೈಸೂರಲ್ಲಾಗಲಿ ಬೆಂಗಳೂರಲ್ಲಾಗಲಿ ಎಲ್ಲೂ ಅಜ್ಜ ನೆಲೆಸಿಲ್ಲ. ಇದು ನನ್ನ ಕಡೆಯ ಮಾತು. ಇಲ್ಲಿ ಪ್ರಾರ್ಥನೆ ಮಾಡಿದ್ದು ಏನಂದರೆ, ನಾವು ಈಗ ನಡೀತಿರೋ ಮೂವಿ ಬಗ್ಗೆ ಆಗಲಿ ಮತ್ತು ಈ ಥರ ರೀಲ್ಸ್ ಆಗಿ ಅದೇ ದೈವಗಳ ಹೆಸರಿಟ್ಕೊಂಡು ಎಲ್ಲ ಅವರವರ ಸ್ವಇಚ್ಛೆಗೆ ಬಳಸ್ಕೊತಾ ಇರೋದ್ರಿಂದ ಅದನ್ನು ತಡೆಗಟ್ಟಬೇಕು. ಇದಕ್ಕೆ ಒಂದು ಅಂತ್ಯ ಕಾಣಬೇಕು. ಯಾರೇ ಏನೇ ಇದ್ದರೂ ಇಲ್ಲಿಗೆ ಬಂದು ನೀವು ಅದನ್ನು ದರ್ಶನ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನಾವು. ಕರ್ನಾಟಕದ ಎಲ್ಲ ಜನರಿಗೂ ಒಂದು ಕೊರಗಜ್ಜನ ಬಗ್ಗೆ ಅಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂಬುವುದಕ್ಕೆ ಒಂದು ಚಿಕ್ಕ ಮನವಿ. ನಮ್ಮ ಈ ತುಳುನಾಡಿನ ದೈವಾರಾಧನೆ ಕಟ್ಟಲ್ಲಿ ಒಂದು ಜಾತಿ ಕಟ್ಟು 16 ಕಟ್ಲಿ ನಿಯಮಗಳ ಅಂತ ಇವೆ. ಹಾಗೆ ಕೊರಗಜ್ಜನಿಗೂ ಕೂಡ ಒಂದು ಕುಲ ಅಂತ ಇದೆ. ಮತ್ತು ಈ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಅಲ್ಲಲ್ಲಿ ಮೊನ್ನೆ ಒಂದು ನಾನು ಟಿ ವಿಯಲ್ಲಿ ನೋಡಿದೆ ಏನಂದರೆ, ಅಜ್ಜ ನನಗೆ ಕನಸಲ್ಲಿ ಬಂತು, ನನ್ನ ಮೈಯಲ್ಲಿ ಆವೇಶ ಬಂತು, ನಾನು ನೆಗಡಿದೆ, ಹಾಗಾಗಿ ಅಜ್ಜನನ್ನು ಇಲ್ಲಿ ನಂಬಬೇಕನ್ನೋದು ನನಗೆ ಕಾಣಿಸಿಕೊಂಡಿದ್ದು, ಹಾಗಾಗಿ ಇಲ್ಲಿ ಅಜ್ಜನನ್ನು ಸ್ಥಾಪನೆ ಮಾಡಿದೆ ಅಂತ. ಇದೆಲ್ಲ ಕಟ್ಟುಕತೆಗಳು. ಯಾಕಂದರೆ ಅಜ್ಜನಿಗೆ ಅದರದೇ ಆದ ಒಂದು ಜಾತಿ ಕಟ್ಟಿನಂಥ ಕುಲ ಅಂತ ಇದೆ. ಈ ನಮ್ಮ ತುಳುನಾಡಿನಾದ್ಯಂತ ಏನಂದರೆ, ಒಂದೊಂದು ದೈವ ಮೂಲದಿಂದ ಕೋರ್ದಬ್ಬು ಆಗಲಿ, ಬೆಲಟಜ್ಜ ತಂಗಡಿ ಆಗಲಿ, ಕೋಟಿ ಚೆನ್ನಯ್ಯರಾಗಲಿ, ಹಾಗೆಯೇ ಕೊರಗಜ್ಜ ಆಗಲಿ, ಇಂಥದೇ ಒಂದು ಜಾತಿ ವರ್ಗಕ್ಕೆ ಸೇರಿದಂಥ ದೈವಗಳಿವು. ಈ ನಮ್ಮ ಮೂಲದಲ್ಲಿ ಹೇಗೆ ಬರುವುದಂದರೆ, ತುಳುನಾಡಿನಲ್ಲಿ ಒಂದು ದೈವ ಒಂದು ಜಾತಿ ಕಟ್ಟಲ್ಲಿ ಜನನವಿಟ್ಟು ಮನುಷ್ಯ ರೂಪ ತಾಳಿ ಮತ್ತೆ ದೈವ ರೂಪ ತಾಳಿ ದೈವಾರಾಧನೆಯಲ್ಲಿ ಆರಾಧಿಸಲ್ಪಡುತ್ತದಂದರೆ ಅದು ಅಂಥದೇ ಜಾತಿ ಕಟ್ಟಿನವರ ಮೈಯಲ್ಲಿ ಬರುವುದು ಹೊರತು ಬೇರೆ ಯಾರಿಗೂ ಬರುವುದಿಲ್ಲ ಇಲ್ಲಿ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂದರೆ, ಈಗ ಮೈಸೂರಿನಲ್ಲಿ ಸಹ ನಾವು ನೋಡಿದ್ದೇವೆ. ಯಾಕಂದರೆ ನಮಗೆ ಇಲ್ಲಿನ ಪಾರ್ಕಿಂಗ್ಗೆ ಯಾಕೆ ನೀವು ಹಣ ಸಂಗ್ರಹ ಮಾಡ್ತಿದ್ದೀರಿ, ಒಂದೊಂದು ಪೂಜೆಗೆ ಈ ಥರ ಒಂದು ದರವನ್ನು ನಿಗದಿಪಡಿಸಿದ್ದೀರಿ ಯಾಕೆಂತ ಕೇಳಿದಾಗ ಅವರು ಹೇಳಿದ್ದಾರೆ ನಮಗೆ ಜಾಗ ಖರೀದಿ ಮಾಡಲಿಕ್ಕೆ ಅಂತ. ತುಳುನಾಡಿನ ಈ ಒಂದು ದೈವಾರಾಧನೆಯ ಒಂದು ಇದರಲ್ಲಿ ತುಳುನಾಡಿನಲ್ಲಿ ಎಲ್ಲಿ ಸಹ ಹಣ ಕೊಟ್ಟು ದೈವಕ್ಕೆ ನಾವು ಹಣ ಕೊಟ್ಟು ಜಾಗ ಪರ್ಚೇಸ್ ಮಾಡಿದ ಅಂತ ಇಲ್ಲ. ದೈವಕ್ಕೆ ಒಂದು ಸಾನ್ನಿಧ್ಯ ಬೇಕಂದರೆ ಅದು ಆ ಮನುಷ್ಯನಿಗೆ ತಿಳುವಳಿಕೆ ಕೊಟ್ಟು ಜ್ಞಾನಶಕ್ತಿ ಕೊಟ್ಟು ತನ್ನಂತಾನಾಗಿ ಬಿಟ್ಟು ಕೊಟ್ಟದ್ದು ಹಿಸ್ಟ್ರಿಯಲ್ಲಿ ಇರೋದು. ಎಲ್ಲಿ ಸಹ ನಾವು ಹಣ ಸಂಗ್ರಹಣೆ ಮಾಡಿ ಜಾಗ ಖರೀದಿ ಮಾಡಿದಂಥ ತುಳುನಾಡಿನ ಒಂದು ಹಿಸ್ಟ್ರಿಯಲ್ಲಿ ಇಲ್ಲ. ಮತ್ತು ನೀವು ನಿಂಬೆಹಣ್ಣು ಹಿಡಿಯುವುದು, ದೃಷ್ಟಿ ತೆಗೆಯುವುದು, ತೆಂಗಿನಕಾಯಿ ಹೊಡೆಯುವುದು ಅಂತ. ಮತ್ತು ಒಂದು ಗುಳಿಗನನ್ನು ನಂಬಿದ್ದು, ಅಲ್ಲಿ ಗುಳಿಗನದು ಒಂದು ಕೋಲ ಸೇವೆ ಆಗಿದೆ ಅಂತ. ಈಗ ನಮ್ಮ ಒಂದು ತುಳುನಾಡಿನಲ್ಲಿ ಒಂದು ಗಾದೆ ಉಂಟು ತುಳುವಲ್ಲಿ, ಗಲಿಗೆ ದತ್ತನ ಗುಳಿಗೆ ಬುಡೆ ಅಂತ. ಈಗ ವಿಪರೀತವಾಗಿ ಅಮೃತ ಕುಡಿದ್ರು ಅದು ವಿಷ ಆಗುತ್ತಂತೆ ಮನುಷ್ಯನಿಗೆ. ಆ ಥರ ಆಗಿ ಹೋಗಿದೆ. ದೈವಾರಾಧನೆಯನ್ನು ಯಾರು ಈ ಮೈಸೂರಾಗಲಿ ಬೆಂಗಳೂರಾಗಲಿ ತುಳುನಾಡು ಬಿಟ್ಟು ಆರಾಧನೆ ಮಾಡ್ತೇವೆ, ನಾವು ಅದರಿಂದ ಏನಾದರೂ ಸಂಪಾದನೆ ಮಾಡ್ತೇವೆ, ನಮಗೊಂದು ಅದು ಸಂಪಾದನೆಯ ದಾರಿ ಬಿಸ್ನೆಸ್ ರೂಪದಲ್ಲಿ ಕೊಂಡೋಗ್ತಾರ, ಅವರಿಗೆ ಈಗ ನಮ್ಮ ತುಳುನಾಡಿನ ದೈವಗಳೇ ಕಾಲಕ್ಕೆ ಕಾಲ ಬರುವಾಗ ತಕ್ಕ ಉತ್ತರ ಅವರಿಗೆ ಮನಸ್ಸಿಗೆ ಒಂದು ಸರಿಯಾದ ಅರಿವನ್ನು ಕೊಟ್ಟು ಅದನ್ನು ತಿದ್ದುಕೊಳ್ಳಿ ಅಂತ ನಾವು ಪ್ರಾರ್ಥನೆ ಮಾಡೋದ ಹೊರತು ಮತ್ತು ಇದನ್ನು ಒಂದು ದಂಧೆಯಾಗಿ ಮಾಡೋದಾಗಲಿ, ಒಂದು ದೈವಾರಾಧನೆಯನ್ನು ನಾವು ಬಿಸ್ನೆಸ್ ಮಾಡಿಕೊಂಡು ಹೋಗೋದಾಗಲಿ ಅಂಥದ್ದನ್ನೆಲ್ಲ ಮಾಡಿ ಸುಮ್ಮನೆ ನೀವು ದೈವಾರಾಧನೆ ಬಗ್ಗೆ ಕೆಟ್ಟ ಆಲೋಚನೆಗಳೆಲ್ಲ ಇಟ್ಕೊಂಡು ಈ ಥರ ಮಾಡಲಿಕ್ಕೆ ಹೋಗಬೇಡಿ. ದೈವಾರಾಧನೆಯಲ್ಲಿ 16 ಕಟ್ಲೆ ಇದೆ. ಒಂದು ಅದರ ನಮ್ಮ ತುಳುವಲ್ಲಿ ಇನ್ನೊಂದು ಗಾದೆ ಉಂಟು,
ದೈವದ ಕೊಡಿ ಬರ್ತಾರಲ್ಲ, ದೇವರನ್ನೆಲ್ಲ ಬರಿ ತುಂಬರಲ್ಲ, ಯೋಗ್ಯ ಎಲ್ಲ ಭಾಗ್ಯ ಎಲ್ಲ ಬೋರ್ಡ ಅಂತ ನಾವು ಒಂದು ಕನಸಲ್ಲಿ ಬರ್ತದೆ ದೈವಾರಾಧನೆ ಮಾಡ್ತೇವೆ ಅಂದರೆ ಅದು ಶಾಶ್ವತವಲ್ಲ. ದೈವ ಆಗಿ ದೈವದ ಕೊಡಿಯಲ್ಲಿ ನಮಗೆ ಒಂದು ಅಪ್ಪಣೆಯನ್ನು ಕೊಟ್ಟರೆ ಮಾತ್ರ ಅದು ದೈವಾರಾಧನೆಗೆ ಸೀಮಿತವಾದದ್ದು ಹೊರತು ನನ್ನ ಹತ್ರ ಹಣ ಉಂಟು, ಅಧಿಕಾರ ಉಂಟು, ನನ್ನ ಹತ್ರ ಭಕ್ತಿ ಉಂಟು ಅಂತ ಹೇಳಿದರೆ ದೈವ ಯಾರಿಗೆ ಸಹ ಸ್ವಂತದ್ದು ಅಲ್ಲ, ಅದು ಹಾಗೆ ಹೋದದ್ದು ಸಹ ಅಲ್ಲ. ನಿಮ್ಮ ಹೆಸರು?